ಕಳೆದ ಬಾರಿ ತಾವು ಸ್ಪರ್ಧೆ ಮಾಡುವಾಗ ಆಡಳಿತ ವಿರೋಧಿ ಅಲೆ ಇತ್ತು, ಅದನ್ನು ತಾವು ಒಪ್ತಿರೋಲ್ಲೋ ಗೊತ್ತಿಲ್ಲ, ಆದರೆ ಅದು ವಾಸ್ತವ ಸ್ಥಿತಿ. ಈ ಬಾರಿ ಅದೇ ಸ್ಥಿತಿ ಇದೆಯಾ? ಆಡಳಿತ ವಿರೋಧಿ ಕಾಂಗ್ರೆಸ್ಗೆ ವಿರೋಧ ಆಗುವಂತಹ ಸ್ಥಿತಿ ಇದೆಯಾ? ಹೌದು, ಈ ಸಲ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಇದೆ. ಈ ಸಿದ್ದರಾಮಯ್ಯನ ಹಲವಾರು ಯೋಜನೆಗಳು ಇವತ್ತು ವೀರಶೈವ ಲಿಂಗಾಯತರನ್ನ ಜಾತಿ ಮಧ್ಯದಲ್ಲಿ ವಿಭಜನೆ ಮಾಡಿರ್ಬೋದು. ಇವತ್ತು ನಮ್ಮ ಹಿಂದೂ ಸಮಾಜದ ಒಂದು ಧಾರ್ಮಿಕ ಕ್ಷೇತ್ರಗಳು, ಇವತ್ತು ಮಠ ಇರ್ಬೋದು, ಮಂದಿರ ಇರ್ಬೋದು, ದೇವಸ್ಥಾನ ಇರ್ಬೋದು, ನಮ್ಮ ಮೂಲ ನಂಬಿಕೆಗಳಿರ್ಬೋದು, ಅಂತ ನಂಬಿಕೆಗಳಿಗೆ ಪೆಟ್ಟು ಕೊಡುವಂತದ್ದು, ಮೌಢ್ಯ ನಿಷೇಧ ಮಾಡುವಂತದ್ದು, ಮಠ ಮಂದಿರಗಳನ್ನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ. ಉಡುಪಿ ಕೃಷ್ಣ ಮಠ ಅಂತ ಹೇಳಿದ ಕೂಡಲೇ ಕನಕದಾಸರಿಗೆ ಕೃಷ್ಣ ಒಲಿದು ಮೂರ್ತಿ ಅವರ ಇದೇ ತಿರುಗಿದಂತ ಮೂರ್ತಿಯೇ ತಿರುಗಿ ಬಂದಂತ ಕಥೆಗಳನ್ನು ನಾವು ಕಥೆ ಅಲ್ಲ, ಅದು ನಿಜ, ಅದನ್ನು ನಾವು ತಿಳಿದ್ವಿ. ಅಂತ ಕೃಷ್ಣ ಮಠಕ್ಕೆ ಒಬ್ಬ ಪ್ರಧಾನಮಂತ್ರಿಗಳು ಬರುವಾಗ ಹೋಗದಂತ ಒಬ್ಬ ಮುಖ್ಯಮಂತ್ರಿ, ಒಬ್ಬ ದುರಂಕಾರಿ ಮುಖ್ಯಮಂತ್ರಿ, ಈ ದೇಶದ ಅಥವಾ ಈ ರಾಜ್ಯದ ಸಂಸ್ಕಾರವನ್ನ ಸಂಪ್ರದಾಯವನ್ನ ಯಾವುದನ್ನೂ ಲೆಕ್ಕಿಸದಂತ ಒಬ್ಬ ಮುಖ್ಯಮಂತ್ರಿ. ಆದ್ದರಿಂದ ಅವನಿಗೆ ವಿರೋಧಿ, ಇವತ್ತು ಜನರ ಭಾವನೆಗಳಿಗೆ ಸ್ಪಂದನ ಕೊಡುವಂತ ಒಬ್ಬ ಮುಖ್ಯಮಂತ್ರಿ ಅಲ್ಲ. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಅನ್ನು, ಸಿದ್ದರಾಮಯ್ಯನನ್ನು ಕಿತ್ತೊಗೆಯಬೇಕು. ಇವತ್ತು ಹಿಂದೂಗಳಿಗೆ, ಹಿಂದೂ ಪದ್ಧತಿಗಳಿಗೆ, ಹಿಂದೂ ಸಂಸ್ಕಾರಕ್ಕೆ, ಹಿಂದೂ ಸಂಪ್ರದಾಯಕ್ಕೆ, ಜನರ ಮೂಲ ನಂಬಿಕೆಗೆ, ಆಶಯವನ್ನ ಅಥವಾ ಅದಕ್ಕೆ ಒತ್ತು ಕೊಡುವಂತ ಒಂದು ಪಕ್ಷ ಇವತ್ತು ಆಡಳಿತಕ್ಕೆ ಬರಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಅತ್ತ ಒಲವು ಈ ರಾಜ್ಯದ ಜನರಿಗೆ ಇದೆ. ಕನಿಷ್ಠ 2-3 ದಶಕಗಳಿಂದ ಕರಾವಳಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿತ್ತು. ಕಳೆದ ಒಂದು ಚುನಾವಣೆಯನ್ನು ಹೊರತುಪಡಿಸಿದ್ರೆ ಮತ್ತೆ ಆ ಗತವೈಭವಕ್ಕೆ ಬರ್ತದೆ. ಖಂಡಿತ ಈ ಚುನಾವಣೆಯಲ್ಲಿ ನಾವು 8ಕ್ಕೆ ಬಹುಶಃ 8ಅನ್ನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ, ಕನಸು, ಕನಸು. ಖಂಡಿತ ನಾವು ಗೆಲ್ತೇವೆ. ಜನ ಇವತ್ತು ಬಿಜೆಪಿಯ ಪರವಾಗಿದ್ದಾರೆ, ಜನ ಇವತ್ತು ಬಿಜೆಪಿಯ ಒಟ್ಟಿಗಿದ್ದಾರೆ. ಇವತ್ತು ಯುವಕರು ಎಲ್ಲಿ ನೀವು ಕೇಳಿ, ಎಲ್ಲಿ ಹೋಗಿ ಯುವಕರು ಇವತ್ತು ಬಿಜೆಪಿಗೆ ಮೋದಿ 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 ಅಂತ ಹೇಳ್ತಾ ಇದ್ದಾರೆ. ಮೋದಿ ನಮಗೆ ಒಂದು ಟ್ರಂಪ್ ಕಾರ್ಡ್ ಅಂತ ಒಂದು ಮೋದಿಯ ಅಲೆ ಇವತ್ತು ಇಡೀ ದೇಶದಲ್ಲಿದೆ, ಇವತ್ತು ಕರ್ನಾಟಕದಲ್ಲಿದೆ, ಕರಾವಳಿಯಲ್ಲಿದೆ. ಖಂಡಿತವಾಗಿಯೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಕೊಡ್ತದೆ ಎಂಬ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ. ಈ ಭಾಗದ ಜನ, ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಷ್ಟು ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಆಗಬೇಕು, ಅಥವಾ ಉದ್ಯೋಗಗಳನ್ನು ನೀಡುವಂತಹ ಯೋಜನೆಗಳು ಬರಬೇಕು. ಈ ನಿಟ್ಟಿನಲ್ಲಿ ತಾವು ಶಾಸಕರಾದರೆ, ತಮ್ಮ ಸರ್ಕಾರ ಬಂದರೆ ರಾಜ್ಯದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಖಂಡಿತ ನೀವು ಹೇಳಿದಂಥದ್ದು, ಇವತ್ತು ಕರಾವಳಿ ಭಾಗದಲ್ಲಿ ಅನೇಕ ಪಣಂಬೂರು ಬೀಚ್ ಇರ್ಬೋದು, ಅಥವಾ ಈಚೆ ಬಂದಾಗ ಸಸಿ ಇರ್ಬೋದು, ಮುಕ್ಕ ಬೀಚ್ ಇರ್ಬೋದು, ಇಲ್ಲೆಲ್ಲ ಹಲವಾರು ಯೋಜನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಕಡಲಕೆರೆ, ಮೂಡುಬಿದಿರೆಯಲ್ಲಿ ಕಡಲಕೆರೆ ಇರ್ಬೋದು, ಹಲವಾರು ಯೋಜನೆಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಮಾಡಲಿಕ್ಕೆ ನಮಗೆ ಉತ್ತಮವಾದಂಥ ಪ್ರೇಕ್ಷಣೀಯ ಸ್ಥಳಗಳಿವೆ. ಯಾಕೆಂದರೆ ಅಲ್ಲಿ ಗಮನಾರ್ಹ ಅಂಶ ಅಂದರೆ ಒಂದು ಕಡೆ ವಾಯುಮಾರ್ಗ, ಜಲಮಾರ್ಗ ಮತ್ತು ಈ ರಸ್ತೆ, 3 ಅವಕಾಶ ಏಕೈಕ ನಗರ ನಮ್ಮ ಮಂಗಳೂರು. ಒಳ್ಳೆಯ ಸೌಕರ್ಯ ಇದೆ, ಜನರು ಇಲ್ಲಿ ಬರ್ತಾರೆ. ಬಹುಶಃ ಬ್ಯಾಂಗ್ಳೂರು ರಾಜಧಾನಿ ನಮ್ದು ಬಿಟ್ಟರೆ ಮಂಗಳೂರು ಬೆಳೆಯುವಂಥ ಒಂದು ನಗರ. ಖಂಡಿತ ಅಂತ ಒಂದು ನಗರದಲ್ಲಿ ಬೇಕಾದಂತಹ ಯೋಜನೆಗಳನ್ನು ಮಾಡಲಿಕ್ಕೆ ಖಂಡಿತ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಆಯ್ಕೆಯಾಗಿ ಬಂದರೆ ಖಂಡಿತವಾಗಿ ಇಲ್ಲಿ ಜನರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಜನರಿಗೆ ಬೇಕಾಗುವಂಥ ಯೋಜನೆಗಳನ್ನು ಖಂಡಿತ ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತು ನಾನು ಹಾಗೆ ಹೇಳಿದಾಗೆ, ಇವತ್ತು ಮಂಗಳೂರು ಮೂಡುಬಿದ್ರೆ ಚತುಷ್ಪಥ ರಸ್ತೆಗೆ ನಮ್ಮ ಸಂಸದರು ಬೇಕಾದಂಥ ಅನುದಾನವನ್ನು ತಂದಿದ್ದಾರೆ. ಆದರೆ ಇದು ರಾಜ್ಯ ಸರ್ಕಾರದಿಂದ ಅಥವಾ ಇಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಸ್ಥಳೀಯ ಶಾಸಕರಿಂದ ಇದು ನೆನೆಗೆ ಗುದ್ದಿಗೆ ಬಿದ್ದು ಬೀಳುವಂಥ ಒಂದು ಪರಿಸ್ಥಿತಿ ಬಂದಿದೆ. DC ಆಫೀಸಲ್ಲಿ ಇದರ ಫೈಲ್ ಕೊಳೆಯುತ್ತಾ ಇದೆ. ಯಾವುದೇ ಕಾರಣಕ್ಕೂ ಭೂಮಿ ಅಕ್ವೈರ್ ಮಾಡಲಿಕ್ಕೆ, ಆ ರಸ್ತೆ ಹೋಗುವಂಥ ಏನು ಭೂಮಿಗಳ ಜಾಗ ಇದೆ, ಆ ಜಾಗವನ್ನು ಅಕ್ವೈರ್ ಮಾಡದೆ ಅದನ್ನು ಶತಾಯಗತಾಯ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹಿಂದೆ ಮುಂದೆ ಎಳೆಯುತ್ತಾ ಇದ್ದಾರೆ. DC ಆಫೀಸಲ್ಲಿ ಒಂದು ಫೈಲ್ ಬಿದ್ದಿದೆ. ಇಲ್ಲಾಂದರೆ ಮಂಗಳೂರಿನಿಂದ ಮೂಡುಬಿದಿರೆವರೆಗೆ ಚತುಷ್ಪಥ ರಸ್ತೆಗೆ ಈಗಾಗಲೇ ಸಂಸದರು ಯೋಜನೆಯನ್ನು ರೂಪಿಸಿ ಅದಕ್ಕೆ ಏನು ಬೇಕು ಅಂತ ಎಲ್ಲ ಇದನ್ನ ಪಾಸ್ ಮಾಡಿ ತಂದಿದ್ದಾರೆ. ಈಗಾಗಲೇ ಗುರುಪುರ ಬ್ರಿಡ್ಜಿ ಶಿಥಿಲಾವಸ್ಥೆಯಲ್ಲಿದೆ. ಇವತ್ತು ಬೀಳ್ತದೆ, ನಾಳೆ ಬೀಳ್ತದೆ. ಬ್ರಿಡ್ಜಿಗೂ ಬೇರೆ ಎಸ್ಟಿಮೇಟ್ ಎಲ್ಲ ಆಗಿ ಅದು ಸ್ಯಾಂಕ್ಷನ್ ಆಗಿದೆ. ಯಾವುದನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಕೇಂದ್ರಕ್ಕೆ ಹೆಸರು ಬರಬಾರ್ದು, ಇಂಥ ಒಂದು ಕೆಲಸ ಅಭಿವೃದ್ಧಿ ಆಗಬಾರ್ದು. ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವಂತ ಒಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ, ಯಾವುದೇ ಸಮಸ್ಯೆ ಬರೋದಿಲ್ಲ. ಇದು ಜೊತೆಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಇವತ್ತು ರಾಜ್ಯದಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾದ್ರೆ ಮುಲ್ಕಿ ಮೂಡುಬಿದಿರೆಯನ್ನು ನಾವು ಗೆಲ್ತೇವೆ, ಗೆಲ್ಲಿಸಿ ಕಳಿಸಬೇಕು. ಅದೇ ರೀತಿಯಲ್ಲಿ ಬೇರೆ ಬೇರೆ ಆಗ ನೀವು ಕೇಳಿದ್ರಿ, ಕುಡಿಯುವ ನೀರಿನ ಯೋಜನೆ ಬಗ್ಗೆ ಕೇಳಿದ್ರಿ. ಈಗಾಗಲೇ ಇಲ್ಲಿ ನಮ್ಮ ಪಲಿಮಾರ್ ಇಲ್ಲಿ ಕರ್ನಿರೆ ಹತ್ತಿರ ಒಂದು ಕುಡಿಯುವ ನೀರಿನ ಯೋಜನೆ ಮಾಡಿದ್ದಾರೆ. ಎಷ್ಟೋ ಕೋಟಿ ರೂಪಾಯಿ ಅದಕ್ಕೆ ವಿನಿಯೋಗ ಮಾಡಿ ಸಂಪೂರ್ಣ ಅದು ಆಗಿದೆ ಅಂತ ಹೇಳುವಾಗ ಟೋಟಲ್ ಫೇಲಿಯರ್. ಅದು ಇಡೀ 1 ರೂಪಾಯಿಯ ನೀರಲ್ಲಿ ಕುಡಿಲಿಕ್ಕೆ ಯೋಗ್ಯವಾಗಿ ಸಿಕ್ಕುತ್ತಾ ಇಲ್ಲ. ಇಡೀ ಎಷ್ಟೋ ಕೋಟಿ ರೂಪಾಯಿಯನ್ನಲ್ಲಿ ಆ ಯೋಜನೆಗೆ ಹಾಕಿದ್ದಾರೆ. ಆ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬೇಕಂತ ಹೇಳುವಾಗ ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಬ್ಲಾಕ್ ಲಿಸ್ಟ್ಗೆ ಹಾಕದೆ ಯೋಜನೆ ಏನೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಅದು ಉಪಯೋಗಕ್ಕೆ ಬರದ ರೀತಿಯಲ್ಲಿ ಒಂದು ಯೋಜನೆ ಆಗಿದೆ. ಆ ಯೋಜನೆಯಲ್ಲಿ 1 ನಯಾ ಪೈಸೆದ್ದು ನೀರು ಅಥವಾ 1
ಕೊಡಪಾನ ನೀರು ಕುಡಿಲಿಕ್ಕೆ ಜನರಿಗೆ ಸಿಕ್ಕದಂಥ ಕುಡಿಯುವ ನೀರಿನ ಸಂಪೂರ್ಣ ವಿಫಲತೆಯನ್ನು ಈ ಕ್ಷೇತ್ರದಲ್ಲಿ ಈ ಶಾಸಕರು ಮಾಡಿದ್ದಾರೆ ಅಂತ ಹೇಳಿ ಇದು ಜನ ತಿಳ್ಕೊಳ್ಬೇಕು. ಕಳೆದ ಚುನಾವಣೆಯಲ್ಲಿ ಕೇವಲ 40 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿದ್ದಾರೆ. ಅದರ ಹಿಂದೆ 110 ಸ್ಥಾನಗಳಿತ್ತು. ಈ ಬಾರಿ ಎಷ್ಟು ಸ್ಥಾನಗಳು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ? ನಮ್ಮ ನಿರೀಕ್ಷೆ 150. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರ ಟಾರ್ಗೆಟ್ ಮತ್ತು ಅಮಿತ್ ಶಾ ಅವರ ಟಾರ್ಗೆಟ್ 150. 100 ಸೀಟ್ ನಾವು ಗೆಲ್ತೇವೆ. ಆದರೆ 100 ಸೀಟ್ ನಾವು 150 ಸೀಟ್ ಗೆಲ್ತೇವೆ ನಾವು ಟಾರ್ಗೆಟ್ ಇಟ್ಟಿದ್ದೇವೆ. ಇವತ್ತು ನಮಗೆ ಬಹುಮತಕ್ಕೆ ಎಷ್ಟು ಸೀಟ್ ಬೇಕು ಅಷ್ಟು ಸೀಟನ್ನು ಖಂಡಿತ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗೆ. 113 ಅನಾಯಾಸವಾಗಿ ನಾವು ಗೆಲ್ತೇವೆ. ಮೋದಿ ಅವರು ಇವತ್ತು 17 ಪ್ರವಾಸಗಳನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಪ್ರವಾಸ ಇದೆ. ಮೋದಿ ಅವರು ಬಂದ ಕೂಡಲೇ, ಅಮಿತ್ ಶಾ ಬಂದ ಕೂಡಲೇ ಖಂಡಿತವಾಗಿ ಜನರಿಗೆ ಈ ಸ್ಪಂದನ ಸಿಗ್ತದೆ. ಖಂಡಿತವಾಗಿ ನಾವು ನಮಗೆ ಬಹುಮತ ಬೇಕು. ಮೋದಿಜಿಯವರು ಬಂದ್ರೆ, ಅಮಿತ್ ಶಾ ಬಂದ್ರೆ ಆ ಪರಿಸರದ ಒಂದು ಪ್ರಭಾವನೆ ಬೇರೆ ಆಗ್ತದೆ ಅಥವಾ ಉತ್ಸಾಹನೆ ಬೇರೆ, ಏನ್ ಕಾರಣ? ಅದು ರಣತಂತ್ರ ಅಂತ ಒಂದು ನಾಯಕತ್ವ ಅವರಲ್ಲಿದೆ, ಅಂತ ಒಂದು ದೂರದೃಷ್ಟಿ ಅವರಲ್ಲಿದೆ, ಅಂತ ಒಂದು ಯೋಗ್ಯವಾದಂತಹ ಆ ಯೋಜನೆಗಳನ್ನು ತರುವಂತ, ಯೋಗ್ಯವಾದ ಆಡಳಿತ ಕೊಡುವಂತಹ ಆ ದೂರದೃಷ್ಟಿ ಅವರಲ್ಲಿ ಇರುವುದರಿಂದ ಅಂತ ಒಂದು ವ್ಯಕ್ತಿ ಅಥವಾ ಒಂದು ಶಕ್ತಿಯಾಗಿ ಬರುವಾಗ ಜನ ತನ್ನಷ್ಟಕ್ಕೆ ಉತ್ತೇಜನಗೊಳ್ತಾರೆ ಅಥವಾ ಉಲ್ಲಾಸಿತರಾಗ್ತಾರೆ. ಇಂಥ ಒಂದು ಪಕ್ಷಕ್ಕೆ ನಾವು ಮುಖ್ಯವಾಗಿ ನಿಮ್ಗೆ ಏನು ಅಂತ ಹೇಳಿದ್ರೆ, ಜನ ಇವತ್ತು ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ. ಮೋದಿ ಅವರ ಹೆಸರು ಅಥವಾ ಮೋದಿ ಅವರು ಇವತ್ತು ಪ್ರಧಾನಿ ಆಗಲಿಕ್ಕೆ ಅಥವಾ ಮೋದಿ ಅವರನ್ನು ಇಷ್ಟು ಸಾರಿ ಗುಜರಾತಲ್ಲಿ ಗೆಲ್ಲಿಸಲಿಕ್ಕೆ ಕಾರಣ ಏನು? ಅವ್ರು ಏನು ಮಾಡಲಿಲ್ಲ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿದ್ರು. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿದ್ರು. ಮನುಷ್ಯರನ್ನು ಕೊಲ್ಲುವುದನ್ನ ಅಥವಾ ಮನುಷ್ಯರಿಗೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸುವಂತ ಯೋಜನೆಗಳನ್ನ, ಕಾನೂನುಗಳನ್ನು ತಂದ್ರು. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟರು. ಜನರಿಗೆ ನೀವು ಏನು ಭ್ರಷ್ಟಾಚಾರ ರಹಿತವಾಗಿ ಜನರಿಗೆ, ಬಡ ಜನರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಏನು ಅಗತ್ಯ ಇದೆ, ಯಾವುದಕ್ಕಾಗಿ ನೀವು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿದ್ದೀರಿ, ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ನೀವು ಏನು ನ್ಯಾಯ ಕೊಡ್ತೀರಿ, ಆ ನ್ಯಾಯದ ಪರ ಜನ ನಿಲ್ತಾರೆ. ಇವತ್ತು ಮೋದಿ ಅವರು ಇಷ್ಟು ಬೆಳೆದು ಇಷ್ಟಕ್ಕೆ ಹೋಗ್ಬೇಕಾದ್ರೆ ಅವರ ನ್ಯಾಯಪರವಾದಂತಹ ಯೋಜನೆಗಳು, ಅವರ ಯೋಚನೆಗಳು, ಅವರ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ. ಭ್ರಷ್ಟಾಚಾರವನ್ನ ಇವತ್ತು ಜನ ಸಹಿಸುವುದಿಲ್ಲ. ಇದೆಲ್ಲ ಕಡೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ಆದರೆ ಇವತ್ತು ಮೋದಿ ಅವರ ಭ್ರಷ್ಟಾಚಾರ ರಹಿತವಾದಂತಹ ಶುದ್ಧ ಹಸ್ತದ ಆಡಳಿತವನ್ನು ಜನ ಅಪೇಕ್ಷೆ ಮಾಡ್ತಾರೆ. ಅಂಥದ್ದೇ ಆಡಳಿತವನ್ನು ಇವತ್ತು ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರು ಬಂದರೆ ನಾವು ಕೊಡಲಿಕ್ಕೆ ತುಂಬ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇವೆ. ಆದ್ದರಿಂದ ಖಂಡಿತವಾಗಿಯೂ ನಮ್ಮನ್ನು ಬೆಂಬಲಿಸಬೇಕು. ನಮಗೆ ಒಂದು ಆಶೀರ್ವಾದವನ್ನು ಈ ಕ್ಷೇತ್ರದ ಮತ್ತು ಈ ರಾಜ್ಯದ ಜನತೆ ಮಾಡಬೇಕು ಅಂತ ನಾನು ಕೇಳಿಕೆ. ರಾಷ್ಟ್ರದಲ್ಲಿ ಕೇವಲ 8 ರಾಜ್ಯಗಳಲ್ಲಿ ಬಿಜೆಪಿ ಇತ್ತು, ಇದೀಗ 23 ರಾಜ್ಯಗಳಿಗೆ ಬಂದಿದ್ದು. ಅದರ ಹಿಂದಿನ ಒಂದು ಶಕ್ತಿ ಅಂದರೆ ಅದು ತಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರ ರಣತಂತ್ರ ಅಥವಾ ರಾಜಕೀಯ ತಂತ್ರಗಳು. ಚಾಣಕ್ಯ ಅನ್ನೋ ಹೆಸರೇ ಇದೆ. ರಣತಂತ್ರವನ್ನು, ರಾಜಕೀಯ ತಂತ್ರ ಈಗಾಗಲೇ ಹೆಣೆದಿದ್ದಾರೆ ಅಂತ ಮಾತಿದೆ. ಏನು ಅಂತ ಕೇಳಿದರೆ ಖಂಡಿತವಾಗಿ ತಾವು ಹೇಳೋದ್ರೆ ನನಗೆ ಗೊತ್ತು. ಆದರೆ ಸೂಚನೆಗಳನ್ನು ಕೊಟ್ಟಿದ್ದಾರಾ, ಏನು ಮಾಡಬೇಕು? ನೋಡಿ, ಯುದ್ಧ ರಂಗದಲ್ಲಿ ಅಥವಾ ಯಾವುದೇ ನೀವೊಂದು ಸ್ಪರ್ಧೆ ಅಂತ ಹೇಳಿದ ಕೂಡ, ಅದು ಯುದ್ಧ ಇರ್ಬೋದು, ಆಟ ಇರ್ಬೋದು, ಓಟ ಏನೇ ಇರ್ಬೋದು, ಸ್ಪರ್ಧೆಯಲ್ಲಿ ಇವತ್ತು ನಮ್ಮ ಸೈನಿಕರು ಸೇನೆಯ ಗಡಿಯಲ್ಲಿ ನಿಂತು ಇವತ್ತು ಹೋರಾಟಕ್ಕೆ ನಿಲ್ತಾರೆ. ಎದುರು ಕಡೆಯಿಂದ ಒಬ್ಬ ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಎದುರಾಗಿ ಯುದ್ಧ ಪ್ರಾರಂಭ ಆದ್ರೆ ಅಲ್ಲಿ ನಾನು ಬಂದದ್ದು ಯುದ್ಧಕ್ಕೆ, ಇಲ್ಲಿ ನಾನು ಗೆದ್ದೇ ಹೋಗ್ಬೇಕು ಅನ್ನೋ ಆಸೆ. ನಾನು ಸತ್ರು ಪರವಾಗಿಲ್ಲ, ಹಿಂತಿರುಗಿ ಬೆನ್ನು ಹಾಕಬಾರ್ದು, ನಾನು ಗೆಲ್ಬೇಕು, ಎದೆ ಕೊಡಬೇಕು ಅಂತ ಈ ದೇಶದ ಒಂದು ನನ್ನ ಪ್ರಮುಖ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಅಮಿತ್ ಶಾ ಅವರು ರಣತಂತ್ರವನ್ನು ಮಾಡ್ತಾರಾ ಅಥವಾ ರಾಜ್ಯ ನಾಯಕರು ಮಾಡ್ತಾರೆ? ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇದುವರೆಗೂ ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಿದ್ದೆ, ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನೋದು ಮಾತಿದೆ. ನಾನೀಗ ಹೇಳಿದ ಹಾಗೆ ರಣತಂತ್ರ ಅಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಏನೇ ಮಾಡಿ ನೀವು ಅದಕ್ಕೆ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡೋರು ಯಾರು ಅಂತ ಪ್ರಶ್ನೆ. ಪ್ಲಾನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ, ರಾಷ್ಟ್ರೀಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲ್ಲ ಉಸ್ತುವಾರಿಯಾದಂತಹ ಮುರಳೀಧರ್ ರಾವ್ ಇದ್ದಾರೆ. ಒಂದು ಟೀಮ್ ಇದೆ ನಮ್ದು. ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅವರು ಕೊಡುವಂತಹ ಯೋಜನೆಗಳು, ಅವರ ಪ್ಲಾನ್ ಅನ್ನ ಅನುಷ್ಠಾನಕ್ಕೆ ತರುವಂತದ್ದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ದೊಂದು ಕೋರ್ ಟೀಮ್ ಏನಿದೆ, ಈ ರಾಜ್ಯದ ಕೋರ್ ಟೀಮ್ ಅದನ್ನು ಅನುಷ್ಠಾನಕ್ಕೆ ತರ್ತೇವೆ. ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನ ತಗೊಳ್ತೇವೆ, ಅದನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಯುದ್ಧಕ್ಕೆ ಹೋಗುವಾಗ ನಮ್ಮಲ್ಲಿ 100 ಜನ ಇರಲಿ, ಆಚೆ ಪಾಂಡವರು 5 ಜನ ಇದ್ದದ್ದು, ಕೌರವರು 100 ಜನ ಇದ್ರು, ಗೆದ್ದದ್ದು ಪಾಂಡವರು. ಯೋಜನೆ, ಪ್ಲಾನ್, ಆ ಪ್ಲಾನ್ ಮಾಡಬೇಕು. ಅದಕ್ಕಾಗಿ ಅಮಿತ್ ಶಾ ಅವರು ನಮ್ಮ ಪ್ಲಾನಿನ ಒಬ್ಬ ಮುಖ್ಯಸ್ಥರಾಗಿ ಪ್ಲಾನ್ ಮಾಡ್ತಾರೆ, ಐಡಿಯಾ ಕೊಡ್ತಾರೆ. ಅದನ್ನು ನಮ್ಮ ಕೋರ್ ಕಮಿಟಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿದೆ, ಉಸ್ತುವಾರಿಗಳು, ಇವತ್ತು ಪ್ರಕಾಶ್ ಜಾವಡೇಕರ್ ಇರ್ಬೋದು, ಚುನಾವಣಾ ಉಸ್ತುವಾರಿ, ಇವರೆಲ್ಲ ಸೇರಿಕೊಂಡು ಅಮಿತ್ ಶಾ ಅವರು ಕೊಟ್ಟಂತ ಪ್ಲಾನ್, ಐಡಿಯಾ, ಆ ಚಾಣಾಕ್ಷತನವನ್ನು ಅವರು ಕೊಟ್ಟದನ್ನು ಇಲ್ಲಿ ನಿಜವಾಗಿಯೂ ಇಡೀ ರಾಜ್ಯದಲ್ಲಿ ಇವತ್ತು ಅದನ್ನು ಉಪಯೋಗ ಮಾಡಿಕೊಂಡು ಆ ಪ್ಲಾನ್ ಪ್ರಕಾರ ನಾವು ಮುಂದೆ ಹೋಗ್ತಾ ಇದ್ದೇವೆ. ಖಂಡಿತ ನಾವು ಗೆಲ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಗಮನಿಸ್ತೇವೆ, ರಾಜಕೀಯವಾಗಿ ಬೇರೆ ಪಕ್ಷದವರಿಗಿಂತ ಸ್ವಪಕ್ಷೀಯರಿಂದಲೇ ಸೋಲನ್ನು ಅನುಭವಿಸಿದ್ದು ಎಲ್ಲ ಪಕ್ಷಗಳಲ್ಲಿದೆ. ತಾವು ಅಭ್ಯರ್ಥಿ ಘೋಷಣೆ ಆದಾಗ ಕೂಡ ಒಂದಷ್ಟು ಜನರಿಗೆ ಅಸಮಾಧಾನ ಆಗಿತ್ತು. ಅಸಮಾಧಾನಗಳಿಗೆ ಸರಿಯಾಗಿದೆಯಾ? ನೋಡಿ, ಒಂದು ಕ್ಷೇತ್ರದಲ್ಲಿ ಕ್ಷೇತ್ರ ಬೆಳೀತಾ ಹೋಗುವಾಗ, ಪಾರ್ಟಿ ಬೆಳೀತಾ ಹೋಗುವಾಗ ಸ್ಪರ್ಧೆ ಮಾಡಲಿಕ್ಕೆ ತುಂಬಾ ಜನ ಉತ್ಸುಕರಾಗ್ತಾರೆ. ಯಾಕಂತ ಹೇಳಿದ್ರೆ ಯಾರು ಅದರಲ್ಲಿ ಅಪೇಕ್ಷೆ ಪಡ್ಬೋದು. ಒಬ್ಬ ಪಾರ್ಟಿಯ ಕಾರ್ಯಕರ್ತ ಯಾರೂ ಅಪೇಕ್ಷೆ ಪಡ್ಬೋದು. ನಮ್ಮಲ್ಲಿ ಒಂದು 5-6 ಜನರ ಹೆಸರಿತ್ತು. ನಮ್ಮ ಕ್ಷೇತ್ರಾಧ್ಯಕ್ಷರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು, ಪ್ರಧಾನ ಬೇರೆ ಬೇರೆ ಜನರ ಹೆಸರಿತ್ತು.
ನಂದು ಒಂದು ಹೆಸರಿತ್ತು, ನನಗೆ ಕೊಟ್ಟರೆ ನಾನು ನಿಲ್ತೇನೆ ಅಷ್ಟೇ ಹೇಳಿದ್ದೇನೆ, ನನಗೆ ಕೊಟ್ಟರೆ ನಾನು ನಿಲ್ತೇನೆ. ಆದರೆ ಕಡೆ ಗಳಿಗೆಯಲ್ಲಿ ಪಕ್ಷ ನನ್ನ ತೀರ್ಮಾನ ಮಾಡಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು. ಘೋಷಣೆ ಮಾಡಿದ ಕೂಡಲೇ ನಮ್ಮ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಒಟ್ಟಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಗೊಂದಲಗಳು ಇವತ್ತು ಮುಗಿದಿದೆ, ಯಾವುದೇ ಗೊಂದಲಗಳಿಲ್ಲ. ಅಧ್ಯಕ್ಷರು ಮತ್ತು ನಾನು ಒಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದೇವೆ. ನಮ್ಮ ಉಳಿದಂತೆ ನಮ್ಮ ಕಸ್ತೂರಿ ಪಂಜಾರ್ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಇವತ್ತು ಚುನಾವಣಾ ಸಂಚಾಲಕರಾಗಿ ನಮ್ಮ ಇಡೀ ಜವಾಬ್ದಾರಿಯನ್ನು ಚುನಾವಣೆಗೆ ತಗೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ನಮ್ಮ ನಾಯಕರು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೇವೆ, ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೇವೆ. ಆದ್ದರಿಂದ ನಾವು ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಅನ್ನೋ ನಂಬಿಕೆ ನನಗಿದೆ. ಯಾವ ರೀತಿ ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದರೆ ಇವತ್ತು ತಂಡಗಳಾಗಿ ಕಳಿಸ್ತಾರೆ? ಹೌದು, ಇವತ್ತು ನಾವೇನು ಅಂತ ಹೇಳಿದ್ರೆ ಅಭ್ಯರ್ಥಿ ಮತ್ತು ನಮ್ಮ ಕ್ಷೇತ್ರದ ಪ್ರಮುಖರು ಇವತ್ತು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡುವಂತ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಪ್ರತಿ ಗ್ರಾಮದಲ್ಲಿ ನಾವು ಒಂದೊಂದು ನಮ್ಮ 74 ಗ್ರಾಮಗಳಿವೆ ಈ ಕ್ಷೇತ್ರದ 74 ಗ್ರಾಮ, ಒಂದು ನಗರಸಭೆ, ಒಂದು ಪುರಸಭೆ. ಈ ಎಲ್ಲ ಕಡೆಗಳಿಗೆ ನನ್ನ ಅಭ್ಯರ್ಥಿ ಗ್ರಾಮಗಳಿಗೆ ಹೋಗಿ ಜನರ ಒಟ್ಟಿಗೆ ಒಂದು ಕೂತು ಏನು ಸುತ್ತು ಬೈಠಕನ್ನು ನಾವು ಮಾಡ್ತೇವೆ. ಸುತ್ತು ಬೈಠಕ್ ಮಾಡಿದ ಕೂಡಲೇ ಒಂದು ನಮ್ಮ ಮಹಾಶಕ್ತಿ ಕೇಂದ್ರ ಅಂತ ಇದೆ, ಒಂದು 40-50 ಬೂತ್ಗಳದ್ದು 7 ಶಕ್ತಿ ಕೇಂದ್ರ ಇದೆ, ಮಹಾಶಕ್ತಿ ಕೇಂದ್ರ. ಅಲ್ಲಿ ಒಂದು ಸಮಾವೇಶವನ್ನು ಮಾಡ್ತೇವೆ, ಮಹಿಳಾ ಸಮಾವೇಶ ಮಾಡ್ತೇವೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಜನ ಯಾವಾಗ ಬರ್ತೀರಿ ಅಂತ ಗ್ರಾಮಗಳಿಗೆ ಕೇಳುವಂಥ ಸ್ಥಿತಿ ಇದೆ. ಖಂಡಿತವಾಗಿಯೂ ನಾವು ಒಗ್ಗಟ್ಟಿನಿಂದ ಒಟ್ಟಾಗಿ ಪಕ್ಷದಲ್ಲಿ ಕೆಲಸ ಮಾಡಿ ನಾಡೋದು ಈ ಚುನಾವಣೆಯಲ್ಲಿ ಕೆಲಸ ಮಾಡಿ ಚುನಾವಣೆಯಲ್ಲಿ ನಾವು ಜಯಬೇರಿಯನ್ನು ಗಳಿಸ್ತೇವೆ. ನಿಮ್ಮ ಮಾಧ್ಯಮದ ಮುಖಾಂತರ ನಾನೆಲ್ಲ ಈ ಕ್ಷೇತ್ರದ ಜನರಲ್ಲಿ ಕೇಳಲಿಕ್ಕೆ ಇಚ್ಛಪಡ್ತೇನೆ. ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಇವತ್ತು ಟಿಕೆಟ್ ಸಿಕ್ಕಿದೆ, ಉಮಾನಾಥ್ ಕೋಟ್ಯಾನಿಗೆ. ಒಬ್ಬ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ. ಅದೇ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ನಾನು ಸಹಿಸುವಂಥವನಲ್ಲ, ಕಣ್ಣಲ್ಲಿ ನೋಡಿದವನಲ್ಲ, ಸಹಿಸುವಂಥವನಲ್ಲ. ಬಹುಶಃ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ನನಗೆ ನನ್ನ ಪಕ್ಷ ಅವಕಾಶ ಕೊಟ್ಟಿದ್ದ ಸ್ಪರ್ಧೆಗೆ ನೀವು ನನ್ನನ್ನು ವಿಧಾನಸಭೆಗೆ ಕಳಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಿಮ್ಮ ಋಣವನ್ನು ಯಾವುದೇ ರೀತಿಯಲ್ಲಿ ನಾನು ಇಟ್ಟುಕೊಳ್ತೇನೆ. ನಿಮ್ಮ ಋಣವನ್ನು ಮರೆಯುವುದಿಲ್ಲ. ನಿಮ್ಮ ಋಣವನ್ನು ನಾನು ಖಂಡಿತವಾಗಿ ತಲೆಯಲ್ಲಿ ಹೊತ್ತುಕೊಂಡು ನಿಮ್ಮ ಸೇವಕನಾಗಿ, ಜನನಾಯಕನಾಗಿಲ್ಲ ಜನ ಸೇವಕನಾಗಿ ನಿಮ್ಮ ಕೆಲಸವನ್ನು ಮಾಡ್ತೇನೆ. ನೀವು ಎಲ್ಲಿ ಸಿಕ್ಕಿದ್ರೆ ನಿಮ್ಮೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೇನೆ. ನಿಮ್ಮನ್ನು ಆಧಾರದಿಂದ ಎಲ್ಲಿಯೂ ನಾನು ಮರೆಯದೆ ಕೆಲಸ ಮಾಡ್ತೇನೆ ಅಂತ ಒಂದು ಅವಕಾಶವನ್ನು ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಇಡೀ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗ್ತದೆ. ನಿಮ್ಮ ನಂಬಿಕೆ ಏನಿದೆ, ನಿಮ್ಮ ಒಂದು ನಮಗೆ ಚುನಾವಣೆಯಲ್ಲಿ ಒಬ್ಬ ಶಾಸಕ ಗೆದ್ದು ಬಂದರೆ ಹೀಗಿರಬೇಕು ಎಂದು ನೀವು ಮನಸ್ಸಲ್ಲಿ ನೆನೆಸಿದ್ದೀರಾ, ಅಂಥ ಒಂದು ಹೀಗಿರುವವನೇ ನಾನು ಅಂತ ನನ್ನ ಭಾವನೆ. ನೀವು ನೆನೆಸಿದಾಗೆ ಒಟ್ಟು ಕೆಲಸ ಮಾಡ್ತೇನೆ. ನನಗೆ ಒಂದು ಆಶೀರ್ವಾದವನ್ನು ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸರಿ, ಉಮಾನಾಥ್ ಕೋಟ್ಯಾನ್ರವರೇ, ಮನಸ್ಸಿನ ಒಳಗಿನ ಭಾವನೆಗಳನ್ನು ಅತ್ಯಂತ ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಸ್ಪರ್ಧೆಯ ಕಣದಲ್ಲಿದ್ದೀರಿ, ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳೋದಕ್ಕೆ ಯೋಚನೆಗಳನ್ನು ಮಾಡ್ತಿದ್ದೀರಿ. ಯಶಸ್ಸಾಗಲಿ ಎನ್ನುವಂತಹ ಶುಭಾಶಯಗಳನ್ನು ಸಮರ್ಪಿಸ್ತಾ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದ.